ಸುದ್ದಿಗೋಷ್ಠಿಡು ಈ ವಿಷಯದ ಬಗೆಟ್ ತೆರಿಪಾಯಿನ ಬಿಜೆಪಿ ಅಭ್ಯರ್ಥಿ ಶ್ರೀ ಸಂತೋಷ್ ರೈ ಬೋಳ್ಯಾರ್ ಕಡಲ್ ಕೊರೆತ ಸಮಸ್ಯೆಗೆ ನೂದೆಕ್ ನೂದು ಒತ್ತಡ ಪಾರ್ದು ಒಂಜಿ ಬಡಿರ್ದು ಶಾಶ್ವತವಾದ ಕಡಲ್ ಕೊರೆತ ಯೋಜನೆನು ಪಾಡುನ ಪ್ರಯತ್ನ ಮಲ್ಪುವೆ ಅವೆದ ಒಟ್ಟಿಗೆ ವಿಶೇಷವಾದ ಕುಡ್ಲ ವಿಧಾನಸಭಾ ಕ್ಷೇತ್ರನ ಸಾಮರಸ್ಯ ಇಜ್ಜಂದೆ ಅಭಿವೃದ್ಧಿ ಮಲ್ಪೆರೆ ಸಾಧ್ಯ ಇಜ್ಜಿ ಪಂಡದು ತೆರಿಪಾಯರು ಈ ಕ್ಷೇತ್ರಡ್ ನಿರಂತರವಾದ ಕೋಮು ಗಲಭೆ ಆವೊಂದುಂಡು ನ್ಯಾಯಗ್ ಬೆಲೆ ಕೊಡ್ದು ಅನ್ಯಾಯದ ವಿರುದ್ಧ ಹೋರಾಟ ಮಲ್ತದು ಬಡವರಿಗೂ ನ್ಯಾಯ ತಿಕ್ಕುನ ಮುಟ್ಟ ಹೋರಾಟ ಮಲ್ಪಡು ನನಲ ಈ ಕ್ಷೇತ್ರಡು ನೂದೆರ್ದುಲ ಹೆಚ್ಚ ಮೂಲಭೂತ ಸೌಕರ್ಯದ ಕೊರತೆ ಉಂಡು ಕುಡ್ಲ ವಿಧಾನಸಭಾ ಕ್ಷೇತ್ರದ ಮಾತಾ ಮತದಾರ ಬಂಧುಲು ಜಾತಿ ಮತ ಭೇದ ಬುಡ್ದು ನಾಮಿನೇಷನ್ ಪಾಡಿಬೊಕ್ಕ ತನ್ನ ಒಟ್ಟಿಗೆ ಕುಲ್ಲುದು ಬೇಲೆ ಮಲ್ತದೇರು ತಾನು ಶಾಸಕೆ ಆದ ಆಯ್ಕೆ ಅಂಡ ತನ್ನ ಮಿತ್ತದೀತಿನ ವಿಶ್ವಾಸಗ್ ತ್ಯುತಿ ಬರಂದಿಲಕ ತಾನು ಬೇಲೆ ಮಲ್ಪೆ ಪಂಡದು ಶ್ರೀ ಸಂತೋಷ್ ರೈ ಬೋಲಿಯಾರ್ ತೆರಿಪಾಯರು. ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ 15 ದಿನಗಳ ಹಿಂದೆ ನಾಮಿನೇಷನ್ ಹಾಕಿದ್ದೇನೆ. ಈ 15 ದಿನಗಳಲ್ಲಿ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ 200 ಬೂತ್ಗಳಿಗೆ ಕೂಡ ಪ್ರವಾಸವನ್ನು ಮಾಡಿದ್ದೇನೆ. ಶ್ರದ್ಧೆಯ ತಾಯಂದಿರನ್ನು ಭೇಟಿಯಾಗಿದ್ದೇನೆ. ಆ ಮನೆ ಮನೆಗೆ ಭೇಟಿಯನ್ನು ಕೊಡುವಂಥ ಸಮಯದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಅವರು ತನ್ನಲ್ಲಿ ವಿನಂತಿ ಮಾಡಿದಾಗ ಅತ್ಯಂತ ದುಃಖವಾಯಿತು. ಒಂದು ನಿಜವಾಗಿಯೂ ಮಂಗಳೂರು ವಿಧಾನಸಭಾ ಕ್ಷೇತ್ರ ಎಲ್ಲಿ ನೋಡಿದರೂ ಕಾಲೇಜು, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಡೆಂಟಲ್ ಕಾಲೇಜ್, ಲಾ ಕಾಲೇಜ್, ಅದರೊಟ್ಟಿಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು, ಒಂದಲ್ಲ ಎರಡಲ್ಲ ಮೂರಲ್ಲ ಹಲವು ಹಾಸ್ಪಿಟಲ್ಗಳು. ಎಲ್ಲಿ ನೋಡಿದರೂ ವಿದೇಶದ ವಿದ್ಯಾರ್ಥಿಗಳು, ಅದರೊಟ್ಟಿಗೆ ನಮ್ಮೂರಿನ ನಮ್ಮ ದೇಶದ ಆ ಸಾವಿರ ವಿದ್ಯಾರ್ಥಿಗಳು. ಆದರೆ ರಸ್ತೆ ಬದಿಯಲ್ಲಿ ಹಾಕಿದಂಥ ತ್ಯಾಜ್ಯಗಳನ್ನು ನೋಡುವಾಗ ನರೇಂದ್ರ ಮೋದಿಜಿಯವರ ಕನಸು ನನಸಾಗಲಿಲ್ಲ ಎಂಬ ಬಹಳ ದುಃಖವಾಗ್ತದೆ. ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಎಂಬ ಧ್ಯೇಯದಿಂದ ಪ್ರತಿಯೊಂದು ಗ್ರಾಮದ ಮೂಲೆಗಳಲ್ಲಿ, ಪಟ್ಟಣಗಳಲ್ಲಿ, ಪ್ರತಿಯೊಂದು ಕಡೆಯಲ್ಲಿ ಕೂಡ ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡಿದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆ ರಾಜ್ಯ ರಸ್ತೆಯಲ್ಲಿ ಲೋಡ್ಗಟ್ಟಲೆ ಆ ಕಸದ ರಾಶಿ ಬಿದ್ದಾಗ ನಮ್ಮ ಗೌರವಾನ್ವಿತ ಆ ಜನಪ್ರತಿನಿಧಿಯಾದ ಶಾಸಕರಿಗೆ ಅದು ಕಾಣಲಿಲ್ಲ ಅಂತ ಕಾಣ್ತದೆ. ಅದರ ಬಗ್ಗೆ ಅವರ ತಂದೆ ಗೌರವಾನ್ವಿತ ಯುಟಿ ಬರೆದರು. ಆನಂತರ 3 ಬಾರಿ ನಮ್ಮ ಈಗಿನ ಶಾಸಕರು ಇದ್ದು ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ತ್ಯಾಜ್ಯ ಘಟಕವನ್ನು ಮಾಡಲು ಕೂಡ ಅಸಾಧ್ಯವಾಗಿದೆ. ಇದರಿಂದ ತ್ಯಾಜ್ಯ ಮುಕ್ತ ಆಗಲಿಲ್ಲ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ. ಇವಾಗ ಮನೆ ಮನೆಗೆ ಹೋಗುವಾಗ ತಾಯಂದಿರ ಒಂದೇ ದುಃಖದ ವಿಷಯ, ಮಗ ಕುಡಿಯಲು ನೀರಿಲ್ಲ, ಕೆಲವೊಂದು ಕಡೆ ಸ್ನಾನ ಮಾಡಲು ನೀರಿಲ್ಲ, ನಮ್ಮ ಮನೆಯ ಹತ್ತಿರ ಬಾವಿ ಇಲ್ಲ, ಬಂದರೆ 15 ದಿವಸಕ್ಕೊಮ್ಮೆ 4 ಕೊಡಪಾನ ನೀರು ಬರ್ತದೆ. ಇದು ಯಾವ ನ್ಯಾಯ? ನಾವು ಏನು ಮಾಡಬೇಕು? ನಾವು ದುಡಿಯಲಿಕ್ಕೆ ಹೋದರೆ ಸಂಜೆ 6 ಗಂಟೆ 8 ಗಂಟೆ ಆಗ್ತದೆ. ನಾವು ಮತ್ತೆ ಏನು ಮಾಡುವುದು? ಅವರ ಜಯರಾಮ್ ಶೆಟ್ಟಿಯವರ ಸಮಯದಲ್ಲಿ ADBಯ ಲೆಕ್ಕದಲ್ಲಿ ಇಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಆಗಿತ್ತು. ಆವಾಗದಿಂದ ಇಷ್ಟು ವರ್ಷ 20 ವರ್ಷ ಒಂದೇ ಒಂದು ಶಾಶ್ವತವಾದ ನೀರಿನ ಯೋಜನೆಯನ್ನು ಮಾಡಲಿಕ್ಕೆ ನಮ್ಮ ಶಾಸಕರಿಗೆ ಆಗಲಿಲ್ಲ. ನಾನು ಮತ್ತು ಸತೀಶ್ ಕುಂಪಲ್ರವರು ಜಿಲ್ಲಾ ಪಂಚಾಯತಿನಲ್ಲಿ ಒಟ್ಟಿಗೆ ಸದಸ್ಯರಾಗಿದ್ದಾಗ ಬಹುಗ್ರಾಮ ನೀರಿನ ಶಾಶ್ವತ ಯೋಜನೆಗೆ ಆ ಹೋರಾಟವನ್ನು ಮಾಡಿದ್ದೇವೆ. ಅಂತಿಮವಾಗಿ ಅದಕ್ಕೆ ಫಲವೂ ನೀಡಿದರು. ಕುರ್ನಾಡ್ ಜಿಲ್ಲಾ ಪಂಚಾಯತಿಗೆ 58 ಕೋಟಿ, ಕೋಣಾಜ ಮತ್ತು ಕೋಟೆಕಾರ ಜಿಲ್ಲಾ ಪಂಚಾಯತಿಗೆ 146 ಕೋಟಿ ರೂಪಾಯಿ. ಇದು ಅಂತಿಮ ಅನುಮೋದನೆ ತನಕ ಬಂದ ನಂತರ, ತಮ್ಮ ಟರ್ಮ್ ಮುಗಿದ ನಂತರ ನಮ್ಮ ಶಾಸಕರು ಅದರ ಬಗ್ಗೆ ಗಮನ ಕೊಡದೆ ಬಹುಗ್ರಾಮ ನೀರಿನ ಯೋಜನೆಯನ್ನು ಕೂಡ ಬದಿಗೆ ಸಲ್ಲಿಸಿದಂಥ ಕೀರ್ತಿ ಅವರಿಗೆ ಬಂದಿದೆ. 100ಕ್ಕೆ 100 ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಶ್ವತವಾದ ನೀರಿನ ಯೋಜನೆ ಆಗದಿದ್ದರೆ ಇಲ್ಲಿ ಜನವರಿ ಫೆಬ್ರವರಿಯಲ್ಲಿ ನೀರಿನ ಸಮಸ್ಯೆ ಬರುತ್ತದೆ. ಇವಾಗ ತುಂಬ ನೀರಿನ ಸಮಸ್ಯೆ ಉಂಟು.
ಅದರ ಒಟ್ಟಿಗೆ ಪ್ರತಿಯೊಬ್ಬರು ಎಲ್ಲಿ ಹೋದರೂ ನಾನು ಕಂಡಂಥ ವಿಷಯ, ನಾನು ಬೇರೆಯವರ ಮಾತನ್ನು ನಾನು ಕೇಳುವುದಿಲ್ಲ. ಉಳ್ಳಾಲ ಬ್ರಿಡ್ಜಿನಿಂದ ಹಿಡಿದು ನರಿಂಗಾನದ ಮೂಲೆಯವರೆಗೆ, ಉಳ್ಳಾಲದ ಬ್ರಿಡ್ಜಿನ ಹಿಡಿದು ತಲಪಾಡಿ ಟೋಲ್ಗೇಟ್ನ ತನಕ, ಉಳ್ಳಾಲ ಬ್ರಿಡ್ಜಿನ ಹಿಡಿದು ನಮ್ಮ ಸಜಿಪ ನಡುವಿನ ತನಕ ಎಲ್ಲಿ ನೋಡಿದರೂ ಫ್ಲಕ್ಸಿನ ರಾರಾಜಿಸುತ್ತದೆ. ಅಭಿವೃದ್ಧಿಯ ಹರಿಕಾರ ನುಡಿದಂತೆ ನಡೆದಂಥ ಶಾಸಕ, ರಾಜ್ಯದ ನಂಬರ್ 1 ಶಾಸಕ ಎಂದು ಅದರಲ್ಲಿ ಬರೆದಿತ್ತು. ತನಗೆ ಆಶ್ಚರ್ಯ ಆಗ್ತಾಯಿತ್ತು. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಸರ್ಕಾರಿ ITI ಕೂಡ ಇಷ್ಟರ ತನಕ ಆಗಲಿಲ್ಲ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಕೂಡ ಇಷ್ಟರ ತನಕ ಆಗಲಿಲ್ಲ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಆಗಲಿಲ್ಲ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿರುವಂಥ ಒಂದೇ ಒಂದು ಸರ್ಕಾರಿ ಪದವಿ ಕಾಲೇಜು ಕೂಡ ಇಷ್ಟ ತನಕ ಆಗಲಿಲ್ಲ. ವಿಶೇಷವಾಗಿ ಯಾವುದೇ ಕ್ಷೇತ್ರದಲ್ಲಿ ಅಗ್ನಿಶಾಮಕ ದಳ ಕೇಂದ್ರ ಇದ್ದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಗ್ನಿಶಾಮಕ ದಳವನ್ನು ಕೂಡ ತೆರೆಯದೇ ಇದ್ದಂಥ ಕ್ಷೇತ್ರವಾದರೆ ಇದು ನಮ್ಮ ಕ್ಷೇತ್ರ. ಎಲ್ಲಿ ಬೆಂಕಿ ಹಿಡಿಯುವುದು ಬೇಡ, ಬೂದಿಯಾಗುವುದು ಬೇಡ. ಆದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆ ಕೇರಳ ಬಾರ್ಡರ್ನಲ್ಲಿರುವ ತಲಪಾಡಿ ಆಗಿರ್ಬೋದು, ನರಿಂಗಾನ ಆಗಿರ್ಬೋದು, ಕೈರಂಗಲ ಆಗಿರ್ಬೋದು, ಈ ಕಡೆಯಿಂದ ಉಳ್ಳಾಲ ಆಗಿರ್ಬೋದು, ಎಲ್ಲಾದರೂ ಬೆಂಕಿ ಹಿಡಿದು ಕಟ್ಟಡ ಆಗಿರ್ಬೋದು, ಗುಡ್ಡ ಆಗಿರ್ಬೋದು, ನಮ್ಮ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದರೆ ಅವರು ಬರುವ ಹೊತ್ತಿಗೆ ಅದು ಸುಟ್ಟು ಬೂದಿಯಾಗುವಂಥ ಪರಿಸ್ಥಿತಿ. ಬೂದಿ ಆಗಿದೆ. ಇಷ್ಟರ ತನಕ ಯಾವುದು ಉಳಿಯಿಲ್ಲ. ಬಂಟ್ವಾಳಕ್ಕೆ ಫೋನ್ ಮಾಡಿದರೆ 25 ಕಿಲೋಮೀಟರ್ ಡಿಸ್ಟೆನ್ಸ್. ಈ ಕಡೆಯಿಂದ ಮಂಗಳೂರಿಗೆ ಪಾಂಡೇಶ್ವರಕ್ಕೆ ಫೋನ್ ಮಾಡಿದರೆ ಉಡುಪಿಗೆ 28 ಕಿಲೋಮೀಟರ್ ಡಿಸ್ಟೆನ್ಸ್. ಬೆಂಕಿ ಹಿಡಿದ ನಂತರ 28 ಕಿಲೋಮೀಟರ್ ಅವರು ತಯಾರಾಗಿ ಬರುವಾಗ ಯಾವುದಾದರೂ ಉಳಿಲಿಕ್ಕೆ ಸಾಧ್ಯತೆ ಉಂಟಾ? ನಮ್ಮ ಶಾಸಕರು, ಅವರ ತಂದೆಯು 4 ಬಾರಿ ಶಾಸಕರು, ಇಷ್ಟು ಬಾರಿ ಶಾಸಕರಾಗಿದ್ದರೂ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸ ಇಷ್ಟ ತನಕ ಒಂದು ಅಗ್ನಿಶಾಮಕ ದಳವನ್ನು ಕೂಡ ಅವರು ಮಾಡಲಿಕ್ಕೆ ಅಸಾಧ್ಯವಾಗಿದೆ. ಅದರ ಒಟ್ಟಿಗೆ ಎಲ್ಲಿ ನೋಡಿದರೂ ಕೂಡ ಅನ್ನ ಮನೆ ಇಲ್ಲ, ನಮ್ಮ ಮನೆಯಲ್ಲಿ 6 ಮಕ್ಕಳಿದ್ದಾರೆ, ಒಬ್ಬರಿಗೂ ಮನೆ ಇಲ್ಲ, ಒಂದಾದರೂ ಪಂಚಾಯತಿನಲ್ಲಿ ಒಂದು ನಿವೇಶನ ಕೊಡಿ ಅಂದರೆ ನಿವೇಶನ ರೈತರಿಗೆ ಸರಿಯಾದ ನಿವೇಶನವನ್ನು ಕೂಡ ಕೊಡಲು ಅಸಾಧ್ಯವಾದಂಥ ಈ ಶಾಸಕರು. ಮಂಗಳೂರು ವಿಧಾನಸಭಾ ಕ್ಷೇತ್ರ ನಿಜವಾಗಿಯೂ ಪ್ರವಾಸೋದ್ಯಮಕ್ಕೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ಎಲ್ಲಿ ನೋಡಿದರೂ ಬೀಚ್, ಎಲ್ಲಿ ನೋಡಿದರೂ ಕರಾವಳಿ ತೀರ, ಅಲ್ಲಲ್ಲಿ ಪ್ರವಾಸೋದ್ಯಮಕ್ಕೆ ಅತ್ಯಂತ ಜಾಸ್ತಿ ಗಮನ ಕೊಟ್ಟರೆ ಇದು ಗೋವಾದಾಗೆ ಆಗಲಿಕ್ಕೆ ಸಾಧ್ಯ ಉಂಟು. ಆದರೆ ಎಲ್ಲಿ ಕೂಡ ಗಮನ ಕೊಡಲಿಲ್ಲ. ಪ್ರೈವೇಟ್ ಕಾಲೇಜಿಗೆ ಮಾತ್ರ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟದ್ದು ಹೊರತು ಸರ್ಕಾರಿ ಸ್ಕೂಲ್ಗಳಲ್ಲಿ ಯಾವುದೇ ಶಿಕ್ಷಣಕ್ಕೆ ಆದ್ಯತೆ ಕೊಡಲಿಲ್ಲ. ಶಾಶ್ವತವಾದಂಥ ಕಡಲು ಕೊರೆತಕ್ಕೆ ಇಷ್ಟರ ತನಕ ಗಮನ ಕೊಡಲಿಲ್ಲ. ಸಾವಿರ ಕೋಟಿ ರೂಪಾಯಿಗಳನ್ನು ಕೂಡ ಮಂಜೂರು ಮಾಡಿ ಕೇವಲ ಕರಾವಳಿ ಸಮುದ್ರ ತೀರದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹಾಕಿದರೆ ಅದು ಕೆಲವೇ ತಿಂಗಳೊಳಗೆ ಅದು ಸಮುದ್ರದ ಹೊಟ್ಟೆಯೊಳಗೆ ಮಾಯವಾಗುವುದು ನಾವೆಲ್ಲ ಕಂಡಿದ್ದೇವೆ. ನೂರಾರು ಆ ಪಾಪದವರ ಮನೆ ಸಮುದ್ರ ಪಾಲಾಗುವುದು ಕಂಡಿದ್ದೇವೆ. ಆದರೆ ನಾವು 1 ವರ್ಷದ ಹಿಂದೆ DC ಅವರ ಹತ್ರ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳ ಹತ್ರ ಕೇಳಿದಾಗ ಜರ್ಮನ್ ಟೆಕ್ನಾಲಜಿ, ಡೆನ್ಮಾರ್ಕ್ ಟೆಕ್ನಾಲಜಿ, ಬೇರೆ ಬೇರೆ ದೇಶದ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನಾವು ಶಾಶ್ವತ ಪರಿಹಾರವನ್ನು ಮಾಡ್ತೇವೆ ಅಂತ ಹೇಳಿದರೂ ಕೂಡ ಯಾವುದೇ ಟೆಕ್ನಾಲಜಿ ಇಲ್ಲಿ ಮಾಡಲಿಲ್ಲ. ಕೇವಲ ಸರ್ಕಾರದ ಖಜಾನೆ ಮಾತ್ರ ಖಾಲಿ. ನಾನು ಶಾಸಕನಾಗಿ ಆಯ್ಕೆಯಾದರೆ ಶೀಘ್ರವಾಗಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಬಹುಗ್ರಾಮ ನೀರಿನ ಯೋಜನೆ ಒಟ್ಟಿಗೆ ಶಾಶ್ವತವಾದ ನೀರಿನ ಯೋಜನೆಯನ್ನು ಮಾಡಲು ನಮ್ಮ ಯಾರ್ಯಾರಿಗೆ ಭೇಟಿಯಾಗಬೇಕು, ಯಾರೊಟ್ಟಿಗೆ ಚರ್ಚಿಸಬೇಕು, ಚರ್ಚಿಸಿ ಪ್ರಥಮ ಆದ್ಯತೆ ಅದಕ್ಕೆ ಕೊಡ್ತೇನೆ. ಅದರ ಒಟ್ಟಿಗೆ ಕಡಲ್ ಕೊರೆತ ಇದಕ್ಕೆ ಶಾಶ್ವತವಾದ ಸೆಂಟ್ರಲಲ್ಲಿ ನಮ್ಮ ಸರ್ಕಾರ ಇದೆ, ನಮ್ಮ MP ಅವರಿದ್ದಾರೆ, ನಮ್ಮ ಮಿನಿಸ್ಟರ್ಗಳಿದ್ದಾರೆ. ಅದರೊಟ್ಟಿಗೆ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಬರ್ತದೆ. 100ಕ್ಕೆ 100 ಒತ್ತಡವನ್ನು ಹಾಕಿ ಶಾಶ್ವತವಾಗಿ ಒಂದು ಬದಿಯಿಂದ
ಶಾಶ್ವತವಾದ ಕಡಲ್ಕೊರೆತಕ್ಕೆ ಯೋಜನೆಯನ್ನು ಹಾಕುವಂಥ ಪ್ರಯತ್ನವನ್ನು ಮಾಡುತ್ತೇವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದರೆ ಸಾಮರಸ್ಯ ಇಲ್ಲದೆ ಅದು ಸಾಧ್ಯವೇ ಇಲ್ಲ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲರೂ ಒಟ್ಟಾಗಿ ಒಂದಾಗಿ ಒಂದೇ ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಒಟ್ಟಾಗಿ ಈ ಕ್ಷೇತ್ರದಲ್ಲಿ ಇದ್ದರೆ ಅದು ಸಾಮರಸ್ಯ ಆಗಲಿಕ್ಕೆ ಸಾಧ್ಯ. ಸಾಮರಸ್ಯ ಇಲ್ಲದಂಥ ಈ ಕ್ಷೇತ್ರ ನಿತ್ಯ ನಿರಂತರವಾಗಿ ಕೋಮುಗಲಭೆಗೆ ದಲ್ಲೂರಿಗೆ ಸಿಕ್ಕಿ ಪಾಪ ನೂರಾರು ನಿರಪರಾಧಿ ಯುವಕರು ಈವಾಗಲೂ ಬಳ್ಳಾರಿ ಬೇರೆ ಬೇರೆ ಜೈಲುಗಳಿದ್ದ ನಿರಪರಾಧಿ ಯುವಕರು ಯಾರು ಅಪರಾಧಿಗಳಿದ್ದಾರೆ ಅದು ಶಾಸಕರ ಒತ್ತಡಕ್ಕೆ ಮಣಿದು ಇವಾಗಲೂ ಕೂಡ ರಾಜಾರೋಷವಾಗಿ ಈ ಕ್ಷೇತ್ರದಲ್ಲಿ ತಿರುಗಾಡ್ತಾ ಇದ್ದಾರೆ. ನ್ಯಾಯಕ್ಕೆ ಬೆಲೆ ಕೊಟ್ಟು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಸಿಗುವವರೆಗೆ ಆ ಪಾಪದವರಿಗೆ ನ್ಯಾಯ ಸಿಗುವುದವರೆಗೆ ಹೋರಾಟವನ್ನು ಮಾಡುತ್ತೇವೆ. ಇನ್ನೂ ನೂರಾರು ಮೂಲಭೂತ ಸೌಕರ್ಯಗಳ ಕೊರತೆ ಈ ಕ್ಷೇತ್ರದಲ್ಲಿದೆ. ನಾನು ಎಷ್ಟೇ ವಿನಂತಿಯನ್ನು ಮಾಡ್ತೇನೆ, ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ಜಾತಿ ಮತ ಭೇದ ಬಿಟ್ಟು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನರು ಒಂದಾಗಿ ಒಟ್ಟಾಗಿ ನನ್ನೊಟ್ಟಿಗೆ ಆ ನಾಮಿನೇಷನ್ ಹಾಕಿದ ನಂತರ ನನ್ನೊಟ್ಟಿಗೆ ಆ ಬೂತಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಆ ಜನಪ್ರವಾಹವನ್ನೇ ನೋಡಲಿಕ್ಕೆ ನಮಗೆ ನೋಡುವಂಥ ದೃಶ್ಯವೇ ಅದು ವಿಶೇಷವಾದಂಥ ದೃಶ್ಯ ಆಗಿದೆ. ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಸಾವಿರಾರು ಜನರು ಇದ್ದದ್ದು ನಮಗೆ ಅತ್ಯಂತ ಅಚ್ಚರಿಯನ್ನು ತಂದಿದೆ. ವಿಶೇಷವಾಗಿ ಈ ಕ್ಷೇತ್ರದ ಮೂಲಭೂತ ಸೌಕರ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟಂಥ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರ ಎಲ್ಲರ ವಿಶ್ವಾಸಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಾನು ಶಾಸಕನಾಗಿ ಆಯ್ಕೆಯಾದರೆ ಕೆಲಸ ಮಾಡುತ್ತೇನೆಂದು ಹೇಳ್ತಾ ಈ ಹೊರತು ಪಾತೆರ್ನ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ಯುಟಿ ಖಾದರ್ ಬೊಕ್ಕ ಅಡೆನ ತಂಡ ಯೋಚನೆ ಮಲ್ಪಡೆ ನಿಕ್ಲನೆ ಒಟ್ಟಿಗೆ ಇತ್ತದು ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ ನಾಯಕರು ಬೋಡಾಯಿನಾಥ್ ಬೆಂಬಲನು ಕೊರ್ಪುನ ಭರವಸೆನು ಕೊಡ್ತೇರು. ವಿಶೇಷವಾದ ಮುಸ್ಲಿಂ ಮತದಾರರು ಉಳ್ಳಾಳಾಡು ಆಪುನಂಚಿನ ಅಹಿತಕರ ಘಟನೆದ ಬಗೆಟ್ ಬೋಡಾಯಿನಾಥ್ ಬೇನೆ ಬೇಜರಡುಲ್ಲೇರು. ಅಕುಲು ಮಾತೆರ್ಲ ಬಿಜೆಪಿ ಪಕ್ಷಗ ಮಲ್ಲ ಸಂಖ್ಯೆಡು ಮತದಾನನು ಮಲ್ಪುನ ಭರವಸೆನು ಕೊಡ್ತೇರು ಪಂಡದು ವಿಶ್ವಾಸನು ವ್ಯಕ್ತಪಡಿಸಾಯರು. ಗೆಲ್ಲಬೇಕು ಅನ್ನೋ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಅದನ್ನು ನಾವು ತಿಳ್ಕೊಂಡಿದ್ದೇವೆ. ಈಗಾಗಲೇ ಸಾಕಷ್ಟು ಸಾವಿರ ಸಂಖ್ಯೆಯಲ್ಲಿ ನಕಲಿ ಮತದಾರರನ್ನ ಮತದಾರರ ಪಟ್ಟಿಗೆ ಸೇರಿಸುವ ಮುಖಾಂತರ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಂಸ್ಥೆಯನ್ನು ದುರುಪಯೋಗಪಡಿಸಿಕೊಂಡು ನಕಲಿ ಮತದಾರರನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇಲ್ಲಿಯ ಸ್ಥಳೀಯ ಶಾಸಕರು ಮಾಡಿದ್ದಾರೆ ಅನ್ನೋ ಒಂದು ಸಂದೇಹ ನಮಗೆ ಬರ್ತಾ ಉಂಟು. ಯಾಕೆಂದರೆ ಅವರು ಮಾಡಿರುವ ಕೆಲಸ ಕಾರ್ಯ ಸಂಪೂರ್ಣವಾಗಿ ವೈಫಲ್ಯ ಆಗಿರುವುದರಿಂದ ಅವರಿಗೆ ನೇರವಾಗಿ ಮತದಾರರಿಂದ ಮತವನ್ನು ಪಡ್ಕೊಂಡು ಗೆಲ್ಲುವಂಥ ಒಂದು ತಾಕತ್ತಿಲ್ಲ. ಅವರು ಈ ರೀತಿಯ ಒಂದು ವಾಮಮಾರ್ಗವನ್ನು ಹಿಡ್ಕೊಂಡು ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಖಂಡಿತ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಕಲಿ ಮತದಾನ ಮಾಡುವವರಿಗೆ ಮತ್ತು ಅದಕ್ಕೆ ಬೆಂಬಲ ಕೊಡುವಂಥ ಸಂಸ್ಥೆಯವರಿಗೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಡೆಯಿಂದ ನಾವು ಕಾನೂನಾತ್ಮಕವಾಗಿ ಮುಂದೆ ಅವರನ್ನು ಯಾವುದೇ ರೀತಿಯಲ್ಲಿ ನಾವು ಬಿಡುವುದಿಲ್ಲ. ಯಾರಾದರೂ ನಕಲಿ ಮತದಾನವನ್ನು ಮಾಡುವಂಥ ಪ್ರಯತ್ನ ಮಾಡಿದರೆ ನಾವು ಖಂಡಿತವಾಗಿ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಮತ್ತು ಕಾನೂನಿನ ಅಡಿಯಲ್ಲಿ ಕೊಡುವಂಥ ಎಲ್ಲ ಶಿಕ್ಷೆಯನ್ನು ನಾವು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಸಾಕಷ್ಟು ಅಪಪ್ರಚಾರಗಳನ್ನು ಮಾಡಿಕೊಂಡು ಚುನಾವಣೆ ಗೆಲ್ಲುವಂಥ ಒಂದು ತಂತ್ರ ಮಾಡ್ತಾ ಇದ್ದಾರೆ. ಈ ಸಾರ್ವಜನಿಕ ಸಭೆಯಲ್ಲಿ ಆ ಲೀಡರ್ ನಮ್ಮ ಪಕ್ಷದೊಳಗೆ ಆಂತರಿಕವಾಗಿ ಸಮಸ್ಯೆ ಇದೆ, ನಾವು ಒಗ್ಗಟ್ಟಾಗಿ ಇಲ್ಲ ಎನ್ನುವ ಒಂದು ಸಂದೇಶವನ್ನು ಕಲಿಸುವ ಮುಖಾಂತರ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ಯುಟಿ ಖಾದರ್ ಅವರು ಮತ್ತು ಅವರ ತಂಡ ಯೋಚನೆ ಮಾಡಲಿ. ನಿಮ್ಮ ಒಳಗೆ ಇದ್ದುಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಸಾಕಷ್ಟು ಕಾಂಗ್ರೆಸ್ಸಿನ ನಾಯಕರು ನಮಗೆ ಬೆಂಬಲ ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಲ ಕಾಂಗ್ರೆಸ್ಸಿನ ಎಲ್ಲ ಶಾಸಕರ ಚಟುವಟಿಕೆಯನ್ನು ಅವರು ಕಂಡು ಅವರು ಬೇಸತ್ತಿದ್ದಾರೆ ಮತ್ತು ವಿಶೇಷವಾಗಿ ಮುಸ್ಲಿಂ ಮತದಾರರು ಉಳ್ಳಾಲದಲ್ಲಿ ಆಗಿರುವಂಥ ಅಹಿತಕರ ಘಟನೆಯ ಬಗ್ಗೆ ಸಾಕಷ್ಟು ನೊಂದಿದ್ದಾರೆ. ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮ ಈ ಚುನಾವಣೆಯಲ್ಲಿ ನಾವು ಅನೇಕ ವರ್ಷಗಳಿಂದ ಒಂದು ಸಂಘಟನಾತ್ಮಕವಾಗಿ ಒಂದು ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡಿದವರು. ಯಾವುದೇ ರೀತಿಯ ಜಾತಿ ಅಥವಾ ಧರ್ಮ ಅಥವಾ ಬೇರೆ ಸಂಗತಿಗಳು ಖಂಡಿತ ಈ ಚುನಾವಣೆಯಲ್ಲಿ ಇಲ್ಲ. ನಮ್ಮ ಇರುವಂಥದ್ದು 12ನೇ ತಾರೀಕು ಒಂದು ಶಾಂತಿಯುತವಾದ ಮತದಾನ ಆಗಬೇಕು. ಜೊತೆಗೆ ನಮ್ಮ ಸಂತೋಷ್ ನನಗೆ ಈ ಭಾಗದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನರು ಸಾಮರಸ್ಯಕ್ಕೋಸ್ಕರ ಈ ಮತದಾನವನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇದೊಂದು ಸಾಮರಸ್ಯದ ಚುನಾವಣೆ ಆಗಬೇಕು. ಈ ಕ್ಷೇತ್ರದಲ್ಲಿ ಸಾಮರಸ್ಯವನ್ನು
ಪುನರ್ಸ್ಥಾಪಿಸುವಂಥ ಕೆಲಸವನ್ನು ಖಂಡಿತ ಮತದಾರರು ಈ ಸಲ ಮಾಡಿಯೇ ಮಾಡ್ತಾರೆ ಅನ್ನೋ ಒಂದು ಭರವಸೆಯ ಜೊತೆಗೆ ಈ ಸಂದರ್ಭದಲ್ಲಿ ಕಳೆದ 5 ವರ್ಷದಲ್ಲಿ ಸಾಕಷ್ಟು ಪ್ರಕರಣಗಳಾಗಿದೆ. ಸಾಮರಸ್ಯದ ಹೆಸರಿನಲ್ಲಿ ಗಿಟ್ಟಿಸಿಕೊಂಡ ಕಾಂಗ್ರೆಸ್ ಶಾಸಕರನ್ನು ಗಿಟ್ಟಿಸಿಕೊಂಡ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ಸಾಮರಸ್ಯವನ್ನು ಹಾಳುಗೆಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಯಾರು ನೊಂದಿದ್ದಾರೆ, ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಕಾನೂನಿನಲ್ಲಿ ಇವತ್ತಿನವರೆಗೆ ಯಾರಿಗೆ ನ್ಯಾಯ ಸಿಗಲಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ನಮ್ಮ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಅವರು ಆಯ್ಕೆ ನೀವು ಮಾಡಿದರೆ ಖಂಡಿತವಾಗಿ ಅವರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ. ಈ ಚುನಾವಣೆಯಲ್ಲಿ ನಾವು ಸಂಘಟಿತವಾಗಿ ನಾವೆಲ್ಲ ನಮ್ಮ ನಾಯಕರು ಚಂದ್ರಶೇಖರ್ ಉಚ್ಚಿಲ್ ಇರ್ಬೋದು, ಚಂದ್ರಾಸ್ ಉಳ್ಳಾಲ್ ಇರ್ಬೋದು, ನಾವೆಲ್ಲ ಸಂಘಟಿತವಾಗಿ ನಮ್ಮ ಸಂತೋಷ್ ಕುಮಾರ್ ರೈ ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ಎಲ್ಲ ಸಮುದಾಯದ, ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಜನಾಂಗದವರು ಕೂಡ ಮತವನ್ನು ಕೊಡುವಂಥ ಮತದಾನ ಮಾಡಿಸುವಂತೆ ನಾವು ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಕೂಡ ಕಾಂಗ್ರೆಸ್ಸಿನ ಆ ವಾಟ್ಸಪ್ಪಲ್ಲಿ ಹಾಕುವಂಥದ್ದು, ಫೇಸ್ಬುಕ್ಕಲ್ಲಿ ಹಾಕಿ ಅಪಪ್ರಚಾರ ಮಾಡುವಂಥದ್ದು ಅದಕ್ಕೆ ಯಾರು ಕೂಡ ಕಿವಿಗೊಡಬಾರ್ದು. ದಯಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಮಗದೊಮ್ಮೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾಂಗ್ರೆಸ್ಸಿನ ಕಡೆ ಗಳಿಗೆಯಲ್ಲಿ ಹಣದ ಹೊಳೆ ಬರ್ಬೋದು, ಯಾಕೆಂದರೆ 2 ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾರೆ, ಸಾಕಷ್ಟು ಅವರಲ್ಲಿ ಹಣ ಇರ್ಬೋದು, ಅದನ್ನೆಲ್ಲ ಈ ಹಂಚುವಂಥ ಪ್ರಯತ್ನ ಮಾಡುವಂಥ ಪ್ರಯತ್ನ ಕೂಡ ಮಾಡ್ಬೋದು. ಯಾವುದೇ ಕಾರಣಕ್ಕೆ ಇದೊಂದು ಸಾಮರಸ್ಯದ ಚುನಾವಣೆ ಆಗಬೇಕು, ಇದೊಂದು ಶಾಂತಿಯ ಚುನಾವಣೆ ಆಗಬೇಕು. ಸಾಮರಸ್ಯಕ್ಕೋಸ್ಕರ ನಿಮ್ಮ ಪ್ರಾಮಾಣಿಕವಾದ ಮತವನ್ನು ಭಾರತೀಯ ಜನತಾ ಪಾರ್ಟಿಯ ಸಂತೋಷ್ ಕುಮಾರ್ ರೈ ಅವರಿಗೆ ಕೊಟ್ಟು ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರನ್ನಾಗಿ ಮಾಡಬೇಕು ಅಂತ ಜನರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಪ್ರಮುಖರು ಸರ್ವಶ್ರೀ ನಿತೀಶ್ ಕುಮಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಚಂದ್ರಹಾಸ್ ಉಳ್ಳಾಲ್, ಮೋಹನ್ ರಾಜ್, ನಮಿತಾ ಶ್ಯಾಮ್, ಅಸ್ರಾಫ್ ಅರೇಕಳ, ಭರತ್ ಟಿಸಿ ರೋಡು, ಮನೋಜ್ ಆಚಾರ್ಯ, ದೇವಾನಂದ ಶೆಟ್ಟಿ, ಸುಜಿತ್ ಕುಮಾರ್, ಶ್ರೀಮತಿ ರಮಣಿ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು.